ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಉರಮಾಲು ಚಿಕ್ಕಮಗಳೂರು ಗ್ರಾಮ ಪುತ್ತೂರು. ತಾರೀಖು 15/10/2023 ಭಾನುವಾರ ಬೆಳಗ್ಗೆ ಉರಮಾಲು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವರ್ಷಂಪ್ರತಿ ಜರುಗುವ 171ನೇ ವರ್ಷದ ಶ್ರೀದೇವಿಯ ನವರಾತ್ರಿ ಪೂಜೆ ನಡೆಯಲಿದೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ಅನುಜ್ಞಾ ಕಲಶ, ಗಣಪತಿ ಹೋಮ, ಮಹಾಪೂಜೆ ಹಾಗೂ ಮಧ್ಯಾಹ್ನ ದೇವಿ ದರ್ಶನ, ಪ್ರಸಾದ ವಿತರಣೆ ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ. ಸಂಜೆ 6:30ರಿಂದ ರಾತ್ರಿ ಗಂಟೆ 8ರ ತನಕ ಭಜನಾ ಕಾರ್ಯಕ್ರಮ ನಡೆಯಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ತಮ್ಮೆಲ್ಲರನ್ನ ಆತ್ಮೀಯವಾಗಿ ಆಮಂತ್ರಿಸುವ ಶ್ರೀ ಭಾಸ್ಕರ ಶೆಟ್ಟಿ ದರ್ಶನ ಪಾತ್ರಿ ಹಾಗೂ ಊರಿನ 10 ಸಮಸ್ತರು ಉರಮಾಲು.